ಪುತ್ತೂರು ರಾಜ್ಯ ಸರ್ಕಾರ ಪ್ರಸ್ತಾಪಿಸಿರುವ ಮತಾಂತರ ಮಸೂದೆ ಮತ್ತು ಕ್ರೈಸ್ತ ಬಾಂಧವರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಪುತ್ತೂರಿನಲ್ಲಿ ಮೊಂಬತ್ತಿ ಉರಿಸಿಕೊಂಡು ಮಾನವ ಸರಪಳಿ ರಚಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು. ಪುತ್ತೂರಿನ ಮಾಯಿದೆ ದೇವಸ್ ಚರ್ಚ್, ಬನ್ನೂರಿನ ಸಂತ ಅಂತೋನಿ ಚರ್ಚ್, ಮರೇಲಿನ ಸೇಕ್ರೆಡ್ ಹಾರ್ಟ್ ಚರ್ಚ್, ಉಪ್ಪಿನಂಗಡಿಯ ದೀನರ ಕನ್ಯಾಮಾತಾ ದೇವಳದ ಧರ್ಮಗುರುಗಳು ಹಾಗೂ ಕ್ರೈಸ್ತ ಬಾಂಧವರು ಪುತ್ತೂರು ನಗರದ ಮಾಯಿದೆ ದೇವಸ್ ಚರ್ಚ್ ವಠಾರದಲ್ಲಿ ಜಮಾಯಿಸಿ ಬಳಿಕ ಮೆರವಣಿಗೆಯ ಮೂಲಕ ಕಿಲ್ಲೆ ಮೈದಾನದ ತನಕ ಸಾಗಿ ಕಿಲ್ಲೆ ಮೈದಾನದ ಸುತ್ತಲೂ ಇರುವ ರಸ್ತೆಯಲ್ಲಿ ಮಾನವ ಸರಪಳಿ ರಚಿಸಿ ಮೊಂಬತ್ತಿ ಉರಿಸಿ ಮೌನ ಪ್ರತಿಭಟನೆ ನಡೆಸಿದರು. ಪುತ್ತೂರು ಮಾಯಿದೆ ದೇವಸ್ ಚರ್ಚ್ ಮುಂದಾಳತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾಯಿದೆ ದೇವಸ್ ಚರ್ಚ್ ಪ್ರಧಾನ ಧರ್ಮಗುರು ಲಾರೆನ್ಸ್ ಮಸ್ಕರೇನಸ್, ಸಹಾಯಕ ಧರ್ಮಗುರು ಕೆವಿನ್ ಲಾರೆನ್ಸ್ ಡಿಸೋಜಾ, ಬನ್ನೂರು ಸಂತ ಅಂತೋನಿ ಚರ್ಚ್ ಪ್ರಧಾನ ಧರ್ಮಗುರು ಪ್ರಶಾಂತ್ ಫೆರ್ನಾಂಡಿಸ್ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆ ತರಲು ಯೋಜನೆ ಮಾಡುವ ಈ ಸಂದರ್ಭದಲ್ಲಿ ಇದರಿಂದ ಅಲ್ಪಸಂಖ್ಯಾತರಿಗೆ ಆಗುವಂಥ ಬೇರೆ ಬೇರೆ ರೀತಿಯ ಅನಾನುಕೂಲತೆ, ತುಂಬ ರೀತಿಯ ಕಷ್ಟಗಳನ್ನು ನಾವು ಮನಗಾಣ್ತಾ ಇದ್ದೇವೆ. ಹಾಗೆಯೇ ಈ ದಿನಗಳಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ವಿನಾಕಾರಣ ಆರೋಪಗಳು, ಪ್ರಾರ್ಥನಾ ಮಂದಿರ ಧ್ವಂಸ ಮಾಡುವಂಥದ್ದು, ಶಾಲೆಗಳ ಮೇಲೆ, ಸಂಸ್ಥೆಗಳ ಮೇಲೆ ಭಾಳಷ್ಟು ರೀತಿಯ ಹಿಂಸಾಚಾರವನ್ನು ನಡೆಯುವಂಥದ್ದು, ಇದೆಲ್ಲ ನಮಗೆ ಕ್ರೈಸ್ತ ಸಮುದಾಯಕ್ಕೆ ತುಂಬ ನೋವು ತಂದಿದೆ. ನಾವು ಕ್ರೈಸ್ತರು ಶಾಂತಿ ಪ್ರಿಯರು ಹಾಗೂ ಸೇವೆಯಿಂದ ಈ ದೇಶವನ್ನು ಕಟ್ಟಲು ಭಾಳಷ್ಟು ಶ್ರಮಪಟ್ಟವರು. ಇಲ್ಲಿ ವಿದ್ಯಾದೇಗುಲಗಳನ್ನು ಕಟ್ಟಿ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಶಿಕ್ಷಣವನ್ನು ಕೊಟ್ಟು ಈ ದೇಶವನ್ನು ಮುನ್ನಡೆಸಲು ಭಾಳಷ್ಟು ಪ್ರಯತ್ನಪಟ್ಟಂಥ ಕಷ್ಟಪಟ್ಟಂಥ ಸೇವೆ ನೀಡಿದಂಥ ನಮ್ಮ ಸಮುದಾಯ, ಅದರ ಜೊತೆಗೆ ವೈದ್ಯಕೀಯ ಸಮಾಜ ಸೇವೆ, ಬಡ ಬಗ್ಗರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಸೇವೆಯನ್ನು ಕೊಟ್ಟು ಅವರನ್ನು ಸಶಕ್ತರಂತೆ ಮಾಡುವಂಥ ಸೇವೆಯನ್ನು